ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಪೌಷ್ಟಿಕವಾದಂತಹ ಆಹಾರ ರುಚಿಯಾಗಿರಬೇಕು, ಮನಸ್ಸಿಗೂ ಹಿಡಿಬೇಕು. ಸೊ ಅಂತಹ ರುಚಿಯಾದಂತಹ ಅಡುಗೆ ಮನೆಯಲ್ಲಿ ಮಾಡಿಕೊಡುವರಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಬಟ್ ಹೊಸತಾದ ಅಡುಗೆ ಕಲಿಬೇಕಾದ್ರೆ ಏನಾದರೂ ಹೊಸತು ಕಲಿತಾನೆ ಇರಬೇಕು. ನಮ್ಮ ಅಡುಗೆ ಮನೆಯಲ್ಲಿ ಏನಾದರೂ ಹೊಸತಾದಂತಹ ರುಚಿ ಹೇಳ್ಕೊಡ್ಲಿಕ್ಕೆ ಯಾರಾದರೂ ಒಬ್ರು ಗೆಸ್ಟ್ ಇರ್ತಾರೆ. ಬಟ್ ಇವತ್ತಿನ ನಮ್ಮ ಎಪಿಸೋಡಲ್ಲಿ ದಿವ್ಯಾ ಶೆಟ್ಟಿ ಅವರು ರುಚಿಯಾದಂತಹ ಅಡುಗೆ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್, ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಹಾ, ಫೈನ್. ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹೌದಾ, ಥ್ಯಾಂಕ್ ಯು. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಇಲ್ಲೇ ಸೇಮ್ ಪ್ಲೇಸ್ ಕುಳಾಯಿಂದಲೇ ಬರ್ತಾ ಇದ್ದೀವಿ. ಕುಳಾಯಿಂದ ಬರ್ತಾ ಇದ್ದೀರಾ. ಏನ್ ಮಾಡ್ಕೊಂಡಿದ್ದೀರಾ ಮೇಡಮ್? ಹೌಸ್ ವೈಫ್. ಹೌಸ್ ವೈಫ್. ಸೊ ಹಾಗಾದ್ರೆ ಅಡುಗೆಯಲ್ಲಿ ಪಳಗಿದ್ದೀರಾ ಅಂತ ಗೊತ್ತಾಗುತ್ತೆ. ಹೌದು, ಖಂಡಿತವಾಗ್ಲೂ ಹೌದು. ಓಕೆ, ಫೈನ್. ಸೊ ಇವತ್ತು ನಮ್ಮ ರುಚಿಯಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀರಾ? ನಮ್ಮ ರುಚಿಯಲ್ಲಿ ನಾನು ವೆಜ್ ಕೂರ್ಮ ಹೇಳ್ಕೊಡ್ತಾ ಇದ್ದೀನಿ. ಆಕ್ಚುಲಿ ವೀಕ್ಷಕರಿಗೆ ಆಗ್ಬೋದು ಅದ್ರಲ್ಲಿ ಏನಂತ ಸ್ಪೆಷಲ್ ಇದೆ ಅಂತ ಹೇಳಿ. ನಾರ್ಮಲಿ ಕೂರ್ಮ ನಾವು ಮಾಡ್ತೇವೆ ಮನೆಯಲ್ಲಿ, ಬಟ್ ಇದು ನಾವು ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರುವ ಸಾಮಗ್ರಿನೇ ನಾವು ಯೂಸ್ ಮಾಡಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಒಂದು ರೆಸಿಪಿ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಈ ಕೂರ್ಮಾ ಅಂತ ಏನಿದೆ ಬೇಸಿಕಲಿ ಬ್ರೇಕ್ಫಾಸ್ಟ್ ಅಲ್ಲೂ ಆಗುತ್ತೆ, ನಮ್ಮ ಊಟದ ಟೈಮ್ ಅಲ್ಲೂ ಆಗುತ್ತೆ, ಊಟಕ್ಕೂ ಆಗುತ್ತೆ, ಬ್ರೇಕ್ಫಾಸ್ಟ್ ಗೂ ಆಗುತ್ತೆ, ಅಕಸ್ಮಾತ್ ಈವ್ನಿಂಗ್ ಸ್ನಾಕ್ಸ್ ಗೂ ನಮಗೆ ಆಗುತ್ತೆ. ಹೀಗೇನೆ ಸುಮ್ಮನೆ ತಿನ್ಬಹುದು ಅಲ್ವಾ? ಸೊ ಎನಿ ಹೌ ನಾವು ಹೋಟೆಲ್ಗೆ ಈಗ ಆದಷ್ಟು ಜನರು ಹೋಗೋದನ್ನು ಕಡಿಮೆ ಮಾಡಿದ್ದಾರೆ ಅಲ್ವಾ? ಅದನ್ನ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಸಂವಾಟ್ ಸ್ಪೆಷಲ್ ಆಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡುವ ಮೇಡಮ್. ಓಕೆ, ಸ್ಟಾರ್ಟಿಂಗ್ ನಾವೀಗ ಈ ತರಕಾರಿ, ಬಟಾಣಿ ಇದನ್ನೆಲ್ಲ ಒಂದು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳುವ. ನಾವು ಬೇಯಿಸ್ಕೊಳ್ಬೇಕಲ್ವಾ? ಕುಕ್ಕರ್ ಬೇಕಾಗುತ್ತೆ. ಕುಕ್ಕರ್ ಬೇಕು. ಓಕೆ. ಸೊ ನನ್ಗೆ ಅನಿಸುತ್ತೆ, ನಾನು ಆಗ್ಲೇ ಹೇಳ್ದಾಗೆ ಪೌಷ್ಟಿಕವಾದಂತಹ ಆಹಾರ ಎಲ್ಲವೂ ಇದೆ ಇದರಲ್ಲಿ ಅಲ್ವಾ? ಸೊ ದಟ್ ಗ್ರೀನ್ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಆ ಸೀಡ್ಸ್ ಗಳಾಗಿರ್ಬೋದು, ಎಲ್ಲ ಪೌಷ್ಟಿಕಾಂಶದ ಆಹಾರಗಳೆಲ್ಲ ಇರೋದು ಇದರಲ್ಲಿ. ನಾವು ಆನ್ ಮಾಡ್ಕೊಂಡು ಹೀಟ್ ಮಾಡ್ಕೊಳ್ಳುವ. ಓಕೆ, ಫೈನ್. ಸೊ ಗ್ಯಾಸ್ ಹಚ್ಚುವಾಗಾದ್ರೆ ಎಸ್. ಸೊ ಫಸ್ಟ್ ಹಾಗಾದ್ರೆ ಕುಕ್ಕರ್ ಇಟ್ಕೊಂಡು ಬಿಡೋಣ ಅಲ್ವಾ? ಸ್ವಲ್ಪ ಕುಕ್ಕರ್ ಹೀಟ್ ಆಗಲಿ. ಸೊ ಇದಕ್ಕೆ ನೀರ, ಆಯಿಲ್ ಹಾಕ್ಲಿಕ್ಕೆ ಏನು ಹಾಕಲಿ? ಸ್ಟಾರ್ಟಿಂಗ್ ಒಂದು ಸ್ಪೂನ್ ಅಷ್ಟು ನಾವು ಪ್ರೀಮಿಯಂ ಆಯಿಲ್ ಹಾಕೊಳ್ಬೇಕು. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್. ಸೊ ನಿಮ್ಗೆ ಗೊತ್ತೇ ಇದೆ, ನೀವು ಎಲ್ಲಿ ಹೋದ್ರೂ ಕೂಡ ಯಾವ ಸೂಪರ್ ಮಾರ್ಟ್ ಅಲ್ಲೂ ಎಲ್ಲ ಕಡೆಯಲ್ಲೂ ನೋಡ್ಲಿಕ್ಕೆ ಸಿಗೋ ಫಸ್ಟ್ ಆಯಿಲ್ ಅಂತ ಹೇಳಿದ್ರೆ ಸನ್ ಪ್ರೀಮಿಯಂ ಆಯಿಲ್. ಯಾಕಂತ ಹೇಳಿದ್ರೆ ಇದ್ರಲ್ಲಿ ಸ್ವಲ್ಪ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಟ್ಸ್ ಅ ವಿಟಮಿನ್ ಕಂಟೆಂಟ್ ಇದರಲ್ಲಿ ಜಾಸ್ತಿ, ಕೆಮಿಕಲ್ ಇಲ್ಲ ಅಥವಾ ಕೊಲೆಸ್ಟ್ರಾಲ್ ಎಕ್ಸ್ಟ್ರಾ ಆಡೆಡ್ ಇಲ್ಲ. ಸೊ ಬೆಸ್ಟ್ ಆಯಿಲ್ ಇದು. ಸೊ ಆಯಿಲ್ ಹಾಕೋದಾದ್ರೆ ಒಂದು ಸ್ಪೂನ್ ಅಷ್ಟು ಹಾಕಿ ಆಯಿಲ್. ಓಕೆ. ಸೊ ದಿಸ್ ಇಸ್ ವಾಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು, ಸ್ವಲ್ಪ ಸಾಕು. ಸೊ ಬೇಸಿಕಲಿ ನಾವು ಇದು ಯಾವ ರೀತಿ ಪದಾರ್ಥ ಮಾಡ್ಕೊಳ್ತೇವೆ ಅದಕ್ಕೆ ಬೇಕಾಗಿರುವಂತದ್ದೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುವಂತದ್ದೆಲ್ಲ ಇಂಗ್ರೀಡಿಯೆಂಟ್ಸ್. ಹೌದು. ಓಕೆ. ಆಯಿಲ್ ಈಗ ಬಿಸಿ ಆಗಿದೆ. ಈಗ ಒಂದು ಸ್ಪೂನ್ ಅಷ್ಟು ನಾನು ಆನಿಯನ್ ಹಾಕ್ತಾ ಇದ್ದೇನೆ. ಓಕೆ. ಆನಿಯನ್ ನೋಡಿ ನಾನು ತುಂಬಾ ಸಣ್ಣ ಕಟ್ ಮಾಡಿದ್ದೇನೆ, ಯಾಕಂದ್ರೆ ದೊಡ್ಡ ತಿಕ್ಕಿದ್ರೆ ಮಕ್ಕಳು ತೆಗೆದು ಸೈಲೆಂಟ್ ಇರ್ತಾರಲ್ಲ, ಅದು ಅದರೊಟ್ಟಿಗೆ ಬೇಯ್ದಿದ್ದಾಗ್ತದೆ. ಒಂದೊಂದು ಸ್ಪೂನ್ ಅಷ್ಟು ಆನಿಯನ್. ಓಕೆ. ಆನಿಯನ್ ಸ್ವಲ್ಪ ಫ್ರೈ ಆಗಲಿ. ಆನಿಯನ್ ಈಗ ಫ್ರೈ ಆಗ್ತಾ ಇದೆ. ಓಕೆ. ಈಗ ಇದಕ್ಕೆ ನಾನೀಗ ನಾರ್ಮಲಿ ಬೀನ್ಸ್, ಕಾಲಿಫ್ಲವರ್ ಹಾಕ್ತಾ ಇದ್ದೇನೆ ಈಗ. ಓಕೆ. ಇನ್ ಕೇಸ್ ಬೇರೆ ವೆಜಿಟೇಬಲ್ಸ್ ಕೂಡ ಆಡ್ ಮಾಡಬಹುದು ಅಲ್ವಾ? ಕ್ಯಾರೆಟ್, ಬಾಳೆಕಾಯಿ ಯಾವುದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು. ಓಕೆ. ಮತ್ತೆ ಅದಕ್ಕೆ ಸ್ವಲ್ಪ ಬಟಾಣಿ ಮತ್ತೆ ಆಲೂಗಡ್ಡೆ ಸಹ ಯೂಸ್ ಮಾಡ್ತಾ ಇದ್ದೇನೆ. ಇದು ಬೇಯಿಸಲಿಲ್ಲ ಅಲ್ಲ? ಯಾವುದು ಬೇಯಿಸಲಿಲ್ಲ, ಈಗ ಕುಕ್ಕರ್ ಅಲ್ಲಿ ನಾವು ಬೇಯಿಸ್ಕೊಳ್ಳೋದು. ಬಟಾಣಿ ಬದಲಿಗೆ ಬಟಾಣಿ ನಾವು ನೆನೆಸಿಟ್ಕೊಳ್ಬೇಕು. ನಾರ್ಮಲ್ ಈಗ ಅಂಗಡಿಲಿ ಹಸಿ ಬಟಾಣಿ ಸಹ ಸಿಗ್ತದೆ ನಮಗೆ.
ಓಕೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ನೋಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಹೆಲ್ದಿ ಇದೆ ಅಂತ ಹೇಳಿ ಅಲ್ವಾ? ಹೌದು. ಯಾಕಂತ ಹೇಳಿದ್ರೆ ಇಂತಹ ಫುಡ್ಸ್ಗಳು ಜಾಸ್ತಿಯಾಗಿ ತಿನ್ನುವುದಂತ ಹೇಳಿದ್ರೆ ಅಯ್ಯೋ ವೆಜ್ ಬೇಡ ಹೇಳ್ತಾರೆ ಅಲ್ವಾ? ಅದಕ್ಕೆ ನಾವು ಈ ತರ ಒಂದು ಡಿಫ್ರೆಂಟ್ ಆಗಿ ಮಾಡಿಕೊಟ್ರೆ ಟೇಸ್ಟಿಯಾಗಿ ತಿಂತಾರೆ. ಹೌದು. ಫಸ್ಟಿಗೆ ಇದೆಲ್ಲ ಆಯಿಲ್ ಅಲ್ಲಿ ಹಾಗಾದ್ರೆ ಒಂಥರ ರೋಸ್ಟ್ ಮಾಡ್ಕೊಳ್ಳೋದು. ರೋಸ್ಟ್ ಆಯ್ತು. ಓಕೆ. ನಮ್ಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕೊಳ್ಳುವ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳುವ. ನೀರು ಹಾಕ್ಲಿಕ್ಕಿದೆಯಾ? ಸೊ ಎಷ್ಟು ನೀರು ಹಾಕಬೇಕಾಗುತ್ತೆ? ಸ್ವಲ್ಪ ಅದು ವೆಜಿಟೇಬಲ್ ಮುಳುಗುವಷ್ಟು. ಹಾಂ, ಓಕೆ, ಸಾಕು. ಓಕೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕ್ಲೋಸ್ ಮಾಡಿ ನಾವು 2 ವಿಸಿಲ್ ತೆಗೆದ್ರೆ ಸಾಕು. ಮುಚ್ಚುದಲ್ವಾ? ಹಾಂ, ವಿಸಿಲ್ ಹಾಕಿ. ಸೊ 2 ವಿಸಿಲ್ ಬರಬೇಕಾಗುತ್ತೆ ಇದು. 2 ವಿಸಿಲ್ ಬರಬೇಕಾಗ್ತದೆ. ಅವಾಗ ಚೆನ್ನಾಗಿ ಎಲ್ಲ ಬಟಾಣಿ ಎಲ್ಲ ವೆಜಿಟೇಬಲ್ ಎಲ್ಲ ಬೆಂದಿರುತ್ತೆ. ಮತ್ತೆ ಇದಕ್ಕೆ ಮಸಾಲ ನಾವು ಅದಕ್ಕೆ ಆಡ್ ಆನ್ ಮಾಡ್ಕೊಂಡು ಹೋಗೋದು. ಈಗ ನಾವೇ ಸಪರೇಟ್ ಮಸಾಲ ಪ್ರಿಪೇರ್ ಮಾಡ್ಕೊಂಡ್ರೆ ಆಯ್ತು. ಅದೀಗ ಬೇಯೋ ತನಕ ನಾವು ಮಸಾಲನ್ನು ರೆಡಿ ಮಾಡ್ಕೊಳ್ಳೋದು. ಈ ಕಡೆ ಶಿಫ್ಟ್ ಮಾಡ್ಲಿಯಾ ನಾನು? ಹಾಂ, ಓಕೆ. ಓಕೆ, ಎಸ್. ಸೊ ಹಾಗಾದ್ರೆ ಇದು ಬೇಯ್ತಾ ಇರಲಿ ಈ ಕಡೆ. ಹೌದು. ಮಸಾಲ ನಾವು ರೆಡಿ ಮಾಡ್ಕೊಳ್ಳೋಣ ಹಾಗಾದ್ರೆ. ಒಂದು ಕಡಾಯಿ ತಗೊಳ್ಳೋಣ ನಾವು. ಓಕೆ, ಎಸ್. ಓಕೆ. ಈಗ ಈ ಮಸಾಲೆಗೆ ಆಯಿಲ್ ಬೇಡ, ಈಗ ಡ್ರೈ ಮಸಾಲೆ. ಓಕೆ, ಓಕೆ, ಹಾಗೆ ಫಸ್ಟಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ. ಓಕೆ. ಜೀರಿಗೆ, ಅರ್ಧ ಸ್ಪೂನ್ ಬಡೆ ಸೊಪ್ಪು. ಮೇನ್ ಟೇಸ್ಟ್ ಈ ಬಡೆ ಸೊಪ್ಪು ಕೊಡೋದು. ಎಕ್ಸಾಕ್ಟ್ಲಿ, ಹೌದು. ಯಾಕಂದ್ರೆ ಇದು ನನ್ ಕೂಡ ನೆನಪಿದೆ, ಜಾಸ್ತಿಯಾಗಿ ಮೊದಲು ನಮ್ಮ ಮನೆಯಲ್ಲಿ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಯಾವಾಗ್ಲೂ ಪಕ್ಕದ ಮನೆಯವ್ರದ್ದು ಒಂದು ಫುಡ್ ಬಂದಾಗ ಏನೋ ಒಂದು ಒಳ್ಳೆ ಅರೋಮಾ ಬರುತ್ತೆ, ಟೇಸ್ಟ್ ಕೂಡ ಒಂದು ಪ್ಲಸ್ ಇರುತ್ತೆ. ಏನು ಸ್ಪೆಷಲ್ ಇದೆ ಅಂತ ಮತ್ತೆ ಗೊತ್ತಾಯ್ತು, ಇದು ದಿಸ್ ಇಸ್ ಅ ಇಂಗ್ರೀಡಿಯೆಂಟ್ ಅಂತ ಹೇಳಿ. ಓಕೆ. ಮತ್ತೆ ಸ್ವಲ್ಪ ಗಸಗಸೆ ಅಂತ ಹೇಳ್ತೇವೆ. ಆಕ್ಚುಲಿ ನಾವು ಇದು ಪಾಯಸಕ್ಕೆಲ್ಲ ಯೂಸ್ ಮಾಡ್ತೇವೆ. ಇದಕ್ಕೂ ಸ್ವಲ್ಪ ಸೇಮ್ ಹಾಫ್ ಸ್ಪೂನ್ ಅದು ಹಾಕೊಳ್ಬೇಕು. ಮತ್ತೆ ಗರಂ ಮಸಾಲೆ, ಮೇನ್ ಚಕ್ಕೆ ಹಾಗೆ ಒಂದು 2 ಏಲಕ್ಕಿ ಸಾಕು. ಲವಂಗ, ಮತ್ತೊಂದು 2-3 ನಾನು ಕಾಳು ಮೆಣಸು ಯೂಸ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಸ್ಪೈಸಿಯಾಗಿ ಬರೋದಕ್ಕೋಸ್ಕರ. ಇದಿಷ್ಟನ್ನು ನಾವು ಹೀಗೆ ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಓಕೆ. ಸೊ ಇದಕ್ಕೆ ಆಯಿಲ್ ಎಲ್ಲ ಯೂಸ್ ಆಗಲ್ಲ? ಏನು ಯೂಸ್, ಇದಕ್ಕೆ ಆಯಿಲ್ ಬೇಡ. ಓಕೆ. ಸೊ ನೀವು ಹೇಳಿದ್ರಿ ಯೂಶುವಲಿ ನಾವು ಮಾಡುವ ಕೂರ್ಮಾಗಿಂತ ಇದು ಸ್ವಲ್ಪ ಸ್ಪೆಷಲ್. ಯಾಕಂತ ಹೇಳಿದ್ರೆ ರೆಸ್ಟೋರೆಂಟ್ ಕೈಂಡ್ ಅವರು ಯಾವ ರೀತಿ ಮಾಡ್ತಾರೆ ಹಾಗೆ ಅಲ್ವಾ? ಓಕೆ, ಸಾಕಿದು ಆಫ್ ಮಾಡಿ. ಆಫ್ ಮಾಡೋದಾ? ಹಾಂ, ಓಕೆ. ಇದಿಷ್ಟು ಫ್ರೈ ಆಗಿದೆ. ಕ್ಯಾಶ್ಯೂ ತಗೊಂಡಿದ್ದೇನೆ. ಇದನ್ನೊಂದು 10 ಮಿನಿಟ್ಸ್ ನಾವು ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಕ್ಯಾಶ್ಯೂ ಮತ್ತೆ ಇದು ನಾನು ಫ್ರೈ ಮಾಡಲಿಲ್ಲ, ಇದು ಹೀಗೆ ನಾವು ಹಸಿ ಹಾಕೊಳ್ಬೇಕು ಡೈರೆಕ್ಟ್. ಖಾಲಿ 1 ಸ್ಪೂನ್ ಸಾಕು. ಮತ್ತೆ ನಾನಿದು 2 ಸ್ಪೂನಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ. ಓಕೆ. ಸೊ ಇದು ಹಾಗಾದ್ರೆ ಆಗಿದೆ ಅಲ್ವಾ? ಇದೀಗ ರೆಡಿ ಆಗಿದೆ. ಹೌದು, ಡನ್. ಸೊ ಇದು ಸ್ವಲ್ಪ ರೆಸ್ಟ್ ಆಗಿ, ಅದೀಗ ರೆಸ್ಟ್ ಆಗಿ ತಣ್ಣಾಗೋ ತನಕ ನಮ್ದೀಗ ಮಸಾಲೆ ರೆಡಿ ಆಗ್ತದೆ. ಓಕೆ. ನಾನೀಗ ಆಗ ಹೇಳಿದ ಹಾಗೆ ಫ್ರೈ ಆದಮೇಲೆ ನಾನು ಇದು ತೆಂಗಿನಕಾಯಿ ಎಲ್ಲ ಹಾಕೊಂಡಿದ್ದೇನೆ. ಮತ್ತೆ ಹಸಿ ಟೊಮೆಟೊನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಅದರೊಟ್ಟಿಗೆ ಹಾಕಿ. ಓಕೆ. ಸೊ ಇದೆಲ್ಲ ಈಗ ಇರೋದು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಮಸಾಲ, ನಮ್ಮದೇ ಮಸಾಲ ಇದು. ಟೊಮೆಟೊ ಮತ್ತೆ ಖಾರಕ್ಕೆ ನಾನು ಹಸಿಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ನಮಗೆ ರುಚಿಗೆ ತಕ್ಕ, ಖಾರ ಬೇಕಾದರೆ ಖಾರ, ಸ್ವಲ್ಪ ಕಮ್ಮಿ ಆದರೆ ಕಮ್ಮಿ. ನಾನೀಗ ನಾರ್ಮಲಿ 2 ಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಖಾರ ಇದೆ ಹಾಗೆ. ಓಕೆ. ಸೊ ಇನ್ ಕೇಸ್ ಯಾರಿಗಾದ್ರೂ ತುಂಬಾ ಸ್ಪೈಸಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಬಹುದು. ಹೌದು ಹೌದು. ಓಕೆ, ಫೈನ್. ಆಗ ಇದಿಷ್ಟನ್ನು ನಾವೀಗ ಜಾರಿಗೆ ಹಾಕೊಳ್ಳುವ. ಓಕೆ, ಫೈನ್. ಸೊ ಈ ಪರ್ಟಿಕ್ಯುಲರ್ ಮಸಾಲ ಏನು ಪ್ರಿಪೇರ್ ಮಾಡ್ತಾ ಇದ್ದೇವೆ ನಾವು, ಅದು ಬೇರೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತಾ? ಇದೇ ವೆಜ್ ಅಲ್ಲದೆ ಇದು ವೆಜ್ ಕೂರ್ಮಕ್ಕೆ ಮಾತ್ರ ಯೂಸ್ ಆಗುತ್ತೆ. ಯಾಕಂದ್ರೆ ನಾನ್ ವೆಜ್ ಇದು ಅದರದ್ದು ಸ್ಪೈಸಿನೆಸ್ ಕಮ್ಮಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಪನ್ನೀರ್ ಆಗಿರಬಹುದು. ಪನ್ನೀರಿಗೆ ಹಾಕೊಳ್ಬಹುದು. ಪನ್ನೀರ್ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬಹುದು ನಾವು. ಇದ್ರೆ ಖಾಲಿ ಪನ್ನೀರ್. ಇದಕ್ಕೆ ನೀರು ಏನಾದರೂ ಹಾಕ್ಲಿಕ್ಕಿದೆ? ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಓಕೆ. ಈಗ ಮೇನ್ ಇದಕ್ಕೆ ನೀವು ಆಗ್ಲೇ ಕೇಳಿದ್ರಿ, ಇದಕ್ಕೇನು ನೀವು ಫುಡ್ ಕಲರ್ ಏನು ಯೂಸ್ ಮಾಡೋದಿಲ್ವಾ ಅಂತ ಹೇಳಿ. ನಮಗೆ ಫುಡ್ ಕಲರ್ ಬೇಡ, ನಮ್ದೇ ಅರುಣ ಮಸಾಲದು ಯೆಲ್ಲೋ ಪೌಡರ್ ಯೂಸ್ ಮಾಡ್ಕೊಳ್ಳುವ ನಾವು ಇದಕ್ಕೆ. ಸರಿ, ಹಾಗಾದ್ರೆ ಯಾಕಂತ ಹೇಳಿದ್ರೆ ಕಲರ್ಸ್ಗಿಂತಲೂ
ಇದ್ರ ಏನ್ ಟೆಕ್ಸ್ಚರ್ ಇದೆ, ಇಟ್ಸ್ ಅ ರಿಯಲ್ ಟೆಕ್ಸ್ಚರ್. ಅಂದ್ರೆ ಸುಮಾರು ವರ್ಷಗಳಿಂದ ಇದನ್ನು ಎಲ್ಲರೂ ಆರಿಸಿದಂತಹ ಒಂದು ಮಸಾಲ. ಹೌದು, ಟ್ರೈಡ್, ಟೇಸ್ಟೆಡ್, ಟ್ರಸ್ಟೆಡ್ ಅಂತ ಹೇಳೋದು ಅದಕ್ಕೇನೆ. ಹೌದು. ಸಾಕಾ? ಹಾ, ಸಾಕು ಸಾಕು. ಓಕೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು, ಖಾಲಿ ಟರ್ಮರಿಕ್ ಪೌಡರ್ ಮಾತ್ರ? ಮಾತ್ರ. ಓಕೆ. ನೀರು ಹಾಕೋದಲ್ವಾ? ಯಾಕಂದ್ರೆ ಮೇನ್ ಕೂರ್ಮದ ಕಲರ್ ಬರೋದೇ ಎಲ್ಲೋ. ಎಷ್ಟು ಹಾಕಬೇಕಾಗುತ್ತೆ ನೀರು? ಸ್ವಲ್ಪ ಇದು ಗ್ರೈಂಡ್ ಆಗುವಷ್ಟು. ಓಕೆ, ಸಾಕು. ಸಾಕಲ್ಲ? ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ಓಕೆ. ಫೈನ್. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಓಕೆ. ಹಾಗಾದ್ರೆ ನೆಕ್ಸ್ಟ್ ಇನ್ನು? ಓಕೆ, ನಮ್ಮ ಹೋಮ್ ಮೇಡ್ ಮಸಾಲ ಈಗ ರೆಡಿ ಆಗಿದೆ. ಓಕೆ. ಈಗ ನಾವೀಗ ಒಂದು ಬಣಲಿಗೆ ಇದನ್ನು ಮಸಾಲಾನ ಹಾಕೊಂಡು ನಮ್ಮ ಕೂರ್ಮವನ್ನು ರೆಡಿ ಮಾಡ್ಕೊಳ್ಳುವ. ಅಲ್ವಾ? ಗ್ಯಾಸ್. ಇದು ಗ್ಯಾಸ್ ಹಚ್ಚೋಣ. ಕಡಾಯಿ ಇಟ್ಕೊಳ್ಳುವ. ಓಕೆ. ಈಗ ಸ್ವಲ್ಪ ಬಿಸಿ ಆದ ತಕ್ಷಣ ಸೇಮ್ ನಮ್ಮ ಸನ್ ಪ್ರೀಮಿಯಂ ಆಯಿಲ್ ಬೇಕಾಗುತ್ತಾ? 2 ಟೇಬಲ್ ಸ್ಪೂನ್ ಹಾಕೊಳ್ಳುವ ಈಗ. ಓಕೆ. ಫೈನ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಲ್ಲ? ಓಕೆ, ಸಾಕು. ನಾನೀಗ ನಾವು ಮಾಡಿದ ಮಸಾಲೆನ ಹಾಕ್ಕೊಳ್ತಾ ಇದ್ದೇನೆ. ಸೊ ನೀಟಾಗಿ ಅದು ಆಯಿಲ್ ಅಲ್ಲಿ ಫ್ರೈ ಆಗಬೇಕು. ಫುಲ್ ಇದು. ಸೊ ಫಸ್ಟ್ ಮಸಾಲ ಅಂದ್ರೆ ಸ್ವಲ್ಪ ಅದು ರಾ ಇರುತ್ತೆ ಅಲ್ವಾ? ರಾ ಇರುತ್ತೆ. ಅದರದೊಂದು ಹಸಿ ವಾಸನೆ ಎಲ್ಲ ಈಗ ಈ ಆಯಿಲ್ ಅಲ್ಲೇ ಫ್ರೈ ಆಗಿ ಎಲ್ಲ ಹೋಗ್ತದೆ ಈಗ. ಓಕೆ, ಫೈನ್. ಓಕೆ, ಮಸಾಲೆ ಈಗ ಫ್ರೈ ಆಗಿದೆ. ಓಕೆ. ನಾವೀಗ ಬೇಯಿಸ್ಕೊಟ್ಟ ತರಕಾರಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ. ಸೊ ಇದು ವಿಸಿಲ್ ಕೂಡ ಬಿಟ್ಟಿದಾಗದೆ. ಓಕೆ, ಫೈನ್. ಸೊ ಚೆನ್ನಾಗೆಲ್ಲ ಬೆಂದಿದೆ. ಸೊ ಇದನ್ನೆಲ್ಲ ಇದಕ್ಕೆ ಹಾಕುದಾ? ಸ್ವಲ್ಪ ನೋಡಿ ಹಾಕುವ. ಓಕೆ. ಯಾಕಂದ್ರೆ ಜಾಸ್ತಿ ನೀರು ಸಹ ಆಗಬಾರದು. ಓಕೆ, ನೀರು ಜಾಸ್ತಿ ಬೇಡಲ್ವಾ? ಓಕೆ. ಅಂದ್ರೆ ಜಾಸ್ತಿಯಾಗಿ ಕೂರ್ಮ ಅಂತ ಏನಿದೆ ಅದು ತೆಳುವಾಗಿ ಇರಲ್ಲ, ಹದವಾದ ಒಂದು ಟೆಕ್ಸ್ಚರ್ ಅಲ್ಲಿ ಇರುತ್ತೆ ಅಲ್ವಾ? ನಾನು ಈ ಮಸಾಲೆಗೆ ಬೇರೆ ನೀರು ಯಾಕೆ ಯೂಸ್ ಮಾಡಲಿಲ್ಲ ಅಂದರೆ, ನಾವು ತರಕಾರಿ ಎಲ್ಲ ಬೇಯಿಸಿದ್ದು ಅರ್ಧ ಅದರದ್ದು ನೀರಿನಲ್ಲಿ ಅದರದ್ದೆಲ್ಲ ಅಂಶ ಇರುತ್ತೆ. ಅದನ್ನು ನಾವು ವೇಸ್ಟ್ ಮಾಡಬಾರ್ದು. ಹೌದು. ಅದೇ ನಾನು ಆಗಲೇ ಹೇಳಿದಾಗೆ ನಾವು ತುಂಬಾ ನೀರು ಮಾಡ್ಕೊಳ್ಬಾರ್ದು ಇದು. ಸೊ ಈಗ ಏನಿದೆ ಆಕ್ಚುಯಲ್ ಆಗಿರುವಂತಹ ಕೂರ್ಮದ ಲುಕ್ ಕೂಡ ಬಂತು. ಹೌದು, ಲುಕ್ ಬಂತು. ಅದರದೊಂದು ಅರೋಮಾ ಏನಿದೆ ಅದು ಕೂಡ ಬರ್ತಾ ಇದೆ ಚೆನ್ನಾಗಿ ವಿತ್ ವೆಜ್ ಮಿಕ್ಸ್ ಆದಾಗ. ಈಗ ನಾವು ಆಗ್ಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೇವೆ ನಾವು. ಈಗ ಸ್ವಲ್ಪ ಟೇಸ್ಟಿಗೆ ತಕ್ಕ ನಾವು ಹಾಕೊಳ್ಳುವ. ಈಗ ಕುದಿಲಿದ್ದು. ಓಕೆ. ಸೊ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಅದು? ಬೇಡ, ಒಂದು ನಿಮಿಷ ಸಾಕು. ಒಂದು ನಿಮಿಷದಲ್ಲಿ ಈಗ ರೆಡಿ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಮಸಾಲಾವು ಫ್ರೈಡ್ ಆಗಿದೆ, ತರಕಾರಿ ಬೆಂದಿದೆ. ಹೌದು ಹೌದು. ಇದೀಗ ಸರಿ ಮಿಕ್ಸ್ ಆಗ್ಲಿಕ್ಕೆ ಮಾತ್ರ. ಕೊತ್ತಂಬರಿ ಸೊಪ್ಪು ಗೊತ್ತೇ ಇದೆ, ಒಂದು ಚೆನ್ನಾಗಿ ಮೇಲಿದ ಅಲಂಕಾರಕ್ಕೂ ಆಗುತ್ತೆ ಮತ್ತೆ ಟೇಸ್ಟಿಗೂ ಬರುತ್ತೆ. ಅದರಿಂದ ಚೆನ್ನಾಗಿರೋ ಅರೋಮಾನು ಬರುತ್ತೆ ಅಲ್ವಾ? ಓಕೆ, ಈಗ ನಮ್ಮ ವೆಜ್ ಕುರ್ಮಾ ರೆಡಿ ಆಗಿದೆ. ಹೌದು, ಗ್ಯಾಸ್ ಆಫ್ ಮಾಡಿ. ಹೌದು. ಓಕೆ. ಸೊ ಫೈನಲಿ ಹಾಗಾದ್ರೆ ಇದು ರೆಡಿ ಆಯ್ತು. ಸರ್ವ್ ಮಾಡ್ಕೊಳ್ಳೋಣ ಅಲ್ವಾ? ಈಗ ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ ನಾವು. ಎಸ್, ಫೈನ್. ನಾವೀಗ ಮನೆಯಲ್ಲೇ ತಯಾರಿಸಿದ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಕುರ್ಮಾ ರೆಡಿಯಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಘಮ ಅಂತ ಅರೋಮಾ ಬೇರೆ ಬರ್ತಾ ಇದೆ. ಓಕೆ ವೀಕ್ಷಕರೇ, ಸೊ ಫೈನಲಿ ಆಗಿ ವೆಜ್ ಕೂರ್ಮಾ ಅದು ಕೂಡ ಸೂಪರ್ ಆಗಿ ಟೇಸ್ಟ್ ಕೊಡುತ್ತೆ ಅಂತ ನೋಡುವಾಗಲೇ ಗೊತ್ತಾಗುತ್ತೆ. ಸೊ ಯಾವ ರೀತಿ ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ವೆಜ್ ಕೂರ್ಮಾ ತಯಾರಿಸುವ ವಿಧಾನ: ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿ ಈರುಳ್ಳಿಯನ್ನು ಹುರಿಯಿರಿ. ನಂತರ ಕಾಲಿಫ್ಲವರ್, ಆಲೂಗಡ್ಡೆ, ಬಟಾಣಿ, ಬೀನ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ತರಕಾರಿ ಮುಳುಗುವಷ್ಟು ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಬಡೆ ಸೊಪ್ಪು, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ಎಲ್ಲವನ್ನು ಹುರಿಯಿರಿ. ಆನಂತರ
ಗೋಡಂಬಿ, 1 ಚಮಚ ಧನಿಯಾ, 2 ರಿಂದ 3 ಚಮಚದಷ್ಟು ತೆಂಗಿನ ತುರಿ, ಟೊಮ್ಯಾಟೊ, ಅರುಣ ಅರಿಶಿನ ಪುಡಿ, ಹಸಿಮೆಣಸು ಎಲ್ಲವನ್ನು ಒಟ್ಟಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ಬಳಿಕ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಿಸಿ ಮಾಡಿ ರುಬ್ಬಿದ ಮಸಾಲೆಯನ್ನು ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಬೇಯಿಸಿದ ತರಕಾರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ಬಾಯಲ್ಲಿ ನೀರೂರಿಸುವ ವೆಜ್ ಕೂರ್ಮಾ ರೆಡಿ. ಎಸ್ ವೀಕ್ಷಕರೇ, ನಾನಂತೂ ಥಿಂಕ್ ಮಾಡ್ತಾ ಇದ್ದೇನೆ ಏನಂತ ಹೇಳಿದ್ರೆ, ನಮ್ಮ ಸನ್ ಪ್ರೀಮಿಯಂ ಆಟ ಜೊತೆ ಚೆನ್ನಾಗಿರುತ್ತಾ ಅಥವಾ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚಲಕ್ಕಿ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತಾ. ಬಟ್ ಎನಿವೇ ಟೇಸ್ಟ್ ಅಂತೂ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ನನ್ನನ್ನು ವೆಯ್ಟ್ ಮಾಡಿಸ್ತಾ ಇದೆ. ಬಟ್ ಟೇಸ್ಟ್ ಅಂತೂ ಆಮೇಲೆ ನೋಡ್ತೇನೆ. ನಾವೊಂದು ಸಣ್ಣ ವಿರಾಮ ತಗೊಳ್ಳೋಂಥ ಟೈಮ್ ಬಂದಿದೆ. ಲೆಟ್ಸ್ ಟೇಕ್ ಅ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲೆಗಳು, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಹಾನ್ಬಾಲ್ ಚಿಕ್ಕೀಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ಶಶಿ ನಿಮ್ಗೆ ಗೊತ್ತೇ ಇದೆ, ಶಶಿ ಇದ್ದಲ್ಲಿ ಕೊಳೆಯ ಮಾತಿಲ್ಲಿ ಅಂತ ಹೇಳ್ತಾರೆ. ಸೊ ಅವರದಾದಂತಹ ಹೊಸದಾದಂತಹ ಬ್ರ್ಯಾಂಡ್ ದಟ್ ಇಸ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಅದು ಕೂಡ ಚಂದನ ಮತ್ತು ಎಲೋವೆರಾದ ಒಂದು 2 ಫ್ಲೇವರ್ಡ್ ಅಲ್ಲಿ ಸೂಪರ್ ಆದಂತಹ ಸೋಪ್ಸ್ ಗಳನ್ನು ಲಾಂಚ್ ಮಾಡಿದ್ದಾರೆ. ಅಂಡ್ ಅದರ ಜೊತೆಗೆ ಚಿಕ್ಕೀಸ್ಗಳು, ಸ್ವೀಟ್ಸ್ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ. ಅಂಡ್ ಹಾನ್ಬಾಲ್ ಚಿಕ್ಕೀಸ್ ಅಂತೂ ಸಮಥಿಂಗ್ ಸ್ಪೆಷಲ್ ಆಗಿದೆ. ಅಂದ್ರೆ ಅದರಲ್ಲೂ ಕೂಡ ಬಂದ್ಬಿಟ್ಟು ಈ ಪೆಪ್ಪರ್ ಫ್ಲೇವರ್ ಆಗಿರ್ಬೋದು, ಆರೆಂಜ್ ಫ್ಲೇವರ್ ಆಗಿರ್ಬೋದು. ಸೊ ಬೇರೆ ಬೇರೆ ಫ್ಲೇವರ್ಡ್ ಅಲ್ಲಿ ಚಿಕ್ಕೀಸ್ಗಳು ಕೂಡ ಬರ್ತಾ ಇದೆ. ಸೊ ವಿ ಲೈಕ್ ಟು ಥ್ಯಾಂಕ್ ಅವರ್ ಆಲ್ ದ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ರೆಸಿಪಿ ದಿವ್ಯಾ ಅವರು ಯಾವುದು ಹೇಳ್ಕೊಡ್ತಾರೆ ಅಂತ ಅವ್ರ ಹತ್ರನೇ ಕೇಳುವ ಬನ್ನಿ. ಎಸ್ ಮ್ಯಾಮ್. ಸೊ ಹಾಗಾದ್ರೆ ಈಗಾಗಲೇ ನಾವು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ವೆಜ್ ಕುರ್ಮಾ ರೆಡಿ ಮಾಡಿದ್ದೇವೆ. ಎಸ್, ಟೇಸ್ಟಿಂಗ್ ಅಂತೂ ವೇಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಕಾಂಬಿನೇಷನ್ ಆಗಿ ಇದೇ ಇಡ್ಲಿ ದೋಸೆ ಕೊಟ್ರೆ ಮಕ್ಕಳಿಗೂ ಬೋರು, ಮನೆಯವರಿಗೂ ಬೋರು. ಅದೇ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಜೀರಾ ರೈಸ್ ಮಾಡ್ತಾ ಇದ್ದೇವೆ. ಸೇಮ್ ಅದಕ್ಕೆ ಕಾಂಬಿನೇಷನ್ ಸೂಪರ್. ಸೊ ಇದಕ್ಕೆ ಒಂದು ಕಾಂಬಿನೇಷನ್ ಆಗಿ ಜೀರಾ ರೈಸ್ ಮಾಡ್ತಾ ಇದ್ದೇವೆ. ಫೈನ್. ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸಿಂಪಲ್ ರೆಸಿಪಿ, ಅದಕ್ಕೆ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಮನೆಯಲ್ಲೇ ಇರುವ ರೆಸಿಪಿಯಲ್ಲಿ ನಾವೀಗ ಕುಕ್ಕರ್ ಅನ್ನು ಇಟ್ಕೊಳ್ಳೋ ಬಿಸಿ ಮಾಡಬೇಕಾಗುತ್ತೆ. ಸೊ ಯಾವಾಗ್ಲೂ ಒಂದೇ ರೀತಿ ರೈಸ್ ತಿಂದು 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 ಬೋರ್ ಆಗೋದಕ್ಕೆ ಒಂದ್ ಸ್ವಲ್ಪ ಜೀರಾ ರೈಸ್ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ? ಓಕೆ, ಇಟ್ಕೊಳ್ಳುವ. ಸೊ ಇದೇ ರೀತಿ ಬೇರೆ ಬೇರೆ ಯಾವೆಲ್ಲ ಅಡುಗೆಗಳನ್ನು ನೀವು ಮಾಡ್ತೀರಾ ಸ್ಪೆಷಲ್ ಆಗಿ? ಸ್ಪೆಷಲ್ ಆಗಿ ಹೆಚ್ಚಿಗೆ ನನ್ನ ಹಾಬಿನೇ ಕುಕಿಂಗ್ ನಂದು. ಹಾಗೆ ನಾನು ಈಗೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತೇನೆ. ಬಟ್ ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಅದನ್ನೇ ಫಾಲೋ ಅಪ್ ಮಾಡೋದಿಲ್ಲ. ಅದರ ಬದಲಿಗೆ ಒಂಚೂರು ಬೇರೆ ಅದಕ್ಕೊಂದು ನಮ್ದೇ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತೇನೆ. ವೆರಿ ನೈಸ್, ಸೂಪರ್. ಸೊ ಯಾವಾಗ್ಲೂ ಒಂದೇ ಟೇಸ್ಟ್ ಗಿಂತ ಆ ಟೇಸ್ಟ್ ಗೆ ಇನ್ನೊಂದು ಸ್ವಲ್ಪ ಆಡ್ ಆನ್ ಏನಾದ್ರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಓಕೆ, ಈಗ ಇದು ಹೀಟ್ ಆಗಿದೆ. ಫಸ್ಟ್ ಮೇನ್ ಯಾವುದೇ ನಮ್ಮ ಮೇನ್ ಜೀರಾ ರೈಸ್, ಗೀ ರೈಸ್ ಮೇನ್ ನಾವು ತುಪ್ಪ ಯೂಸ್ ಮಾಡ್ಕೊಳ್ಬೇಕು. ಓಕೆ, ಹಾಗೆ ನಾನು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕುವ, ಜಾಸ್ತಿ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾನೊಂದು 3 ರಿಂದ 4 ಚಮಚ ಹಾಕ್ತಾ ಇದ್ದೇನೆ. ಸೊ ಮನೆಯಲ್ಲಂತೂ ಅಡುಗೆಯಲ್ಲಿ ಎಕ್ಸ್ಪರ್ಟ್ ಅಂತ ಯಾರಾದ್ರೂ ಇದ್ರೆ ಎಲ್ರಿಗೂ ಖುಷಿ ಅಲ್ವಾ? ಮಕ್ಕಳಿಗೂ ಖುಷಿ, ಎಲ್ರಿಗೂ ಖುಷಿ. ಇನ್ ಕೇಸ್ ಯಾರಾದ್ರೂ ನೆಂಟರು ಬಂದ್ ಅಂತ ಹೇಳಿದ್ರೆ ಅದು ಕೂಡ ದಿಢೀರಾಗಿ ರೆಡಿ ಆಗುತ್ತೆ. ಹಾಗೆ ಇದೀಗ ಬಿಸಿ ಆಗಿದೆ. ಓಕೆ, ಇದಕ್ಕೀಗ 1 ಚಕ್ಕೆ ಹಾಕೊಳ್ಳುವ, ಮತ್ತು 2 ಲವಂಗ. ಓಕೆ, ಸ್ವಲ್ಪ ಫ್ಲೇವರಿಗೆ ಬಡೆ ಸೊಪ್ಪು ನಾನು ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ಸ್ವಲ್ಪ ನೀರುಳ್ಳಿ 1 ಸ್ಪೂನ್ ಅಷ್ಟು. ಒಂದು ಇಟ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಸೊ ಆಕ್ಚುಲಿ ಜೀರಾ ರೈಸ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಟಿಫಿನ್ಗೆ, ಅದಕ್ಕೆಲ್ಲ ಎಲ್ಲದಕ್ಕೂ ಮಾಡ್ತಾರಲ್ವಾ? ಡಿನ್ನರ್ಗೆ ಯಾವುದಕ್ಕೂ ಟೇಸ್ಟಿ ಆಗುತ್ತೆ ಅದು. ಕರೆಕ್ಟ್. ಓಕೆ, ಆಲ್ ಬಿಸಿ ಆಗಿದೆ. ಮೇನ್ ಜೀರಾ ರೈಸ್ ಅಂದಮೇಲೆ ಜೀರಾ ಮೇನ್ ನಾವು ಹಾಕಲೇಬೇಕು. ಜೀರಿಗೆಯಲ್ಲಿ ಎಷ್ಟು ಆಯುರ್ವೇದಿಕ್ ಅಂಶ ಇದೆ ನಿಮಗೆ ಗೊತ್ತೇ ಉಂಟು. ಅದನ್ನ ಈ ರೀತಿ ಒಂದು ಸ್ಪೈಸಿಯಾಗಿ ಮಾಡಿಕೊಟ್ರೆ ಎಲ್ರಿಗೂ ಟೇಸ್ಟ್ ಆಗುತ್ತೆ. ಆಕ್ಚುಲಿ ತುಂಬಾ ಒಂದು ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ ಜೀರಿಗೆ. ಜೀರಿಗೆ ತುಂಬಾ ಒಳ್ಳೇದು. ಜೀರಾ ಸ್ವಲ್ಪ ಫ್ರೈ ಆದ್ರೆ ಸಾಕು. ಸ್ವಲ್ಪ ಅದಕ್ಕೆ ಟೇಸ್ಟ್ ಖಾರ ಬರಲಿಕ್ಕೆ 1 ಮೆಣಸಿನಕಾಯಿ ನಾನು ಯೂಸ್ ಮಾಡಿದ್ದೇನೆ.
ಈಗ ನಾನು 1 ಕಪ್ಪಷ್ಟು ಬಾಸ್ಮತಿ ರೈಸ್ ತಗೊಳ್ಬೋದು ಅಥವಾ ನಮ್ಮದು ಸೋನಾ ಮಸೂರಿ ತಗೊಳ್ಬೋದು, ಯಾವುದು ತಗೊಳ್ಬೋದು. ಇದನ್ನು ತೊಳೆದು ನಾನು ಡ್ರೈ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಕ್ಲೀನಾಗಿ ತೊಳೆದು ಸ್ವಲ್ಪ ಡ್ರೈ ಮಾಡ್ಕೊಳ್ಬೇಕು. ಡ್ರೈ ಮಾಡಿ ಇದನ್ನು ಹಾಕ್ತಾ ಇದ್ದೇನೆ ನಾನು. ಸೊ 1 ಕಪ್ನಷ್ಟು ರೈಸ್. 1 ಕಪ್ಪಷ್ಟು ರೈಸ್. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿಯೇ. ಈಗ ರೈಸ್ ಹಾಕಿ ನಾವು ಫ್ರೈ ಮಾಡುವಾಗ ಸ್ವಲ್ಪ ಏನಾದರೂ ಒಂದು ಡ್ರೈ ಥರ ಕಾಣಿದರೆ ಬೊಕ್ಕ ಸ್ವಲ್ಪ ಬೇಕಾದರೆ 1 ಚಮಚ 2 ಚಮಚ ತುಪ್ಪ ಹಾಕೊಳ್ಬೋದು. ಓಕೆ, ಇದೀಗ ಫ್ರೈ ಆಗ್ತಾ ಇದೆ. ಈಗ ನಾವು ಯಾವುದೇ ಕಪ್ಪಲ್ಲಿ ನಾವು ಬಿರಿಯಾನಿ ಮಾಡಲಿಕ್ಕೆ, ಪಲಾವ್ ಮಾಡಲಿಕ್ಕೆ ನಾವೊಂದು ಕುಕ್ಕರಲ್ಲಿ ಐಟಮ್ ಮಾಡುವಂತಿದ್ರೆ 1 ಕಪ್ನ ರೈಸ್ ತಗೊಂಡ್ರೆ ಅದರ ಡಬಲ್ 2 ಕಪ್ಪಷ್ಟು ವಾಟರ್ ಆ್ಯಡ್ ಮಾಡಬೇಕು ನಾವೀಗ. ಹೌದು, ಈಗ ನಾವು ಇದರಲ್ಲಿ 2 ಕಪ್ ಇವನ್ ಕುಕಿಂಗ್ ಸಿಂಪ್ಲಿ ಅಲ್ಲ, ಅದರಲ್ಲೂ ಸ್ವಲ್ಪ ಟೆಕ್ನಿಕ್ಸ್ ಎಲ್ಲ ಇದೆ. ಟೆಕ್ನಿಕ್ಸ್ ಕರೆಕ್ಟ್ ಆದ ಅಳತೆಯಲ್ಲಿ ಹಾಕ್ತಿದ್ರೆ ರೈಸ್ ಇದು ಒಂದೇ ಬೇಯ್ತದೆ, ಒಂದೇ ಬೇಯೋದಿಲ್ಲ, ಆ ತರ ಪ್ರಾಬ್ಲಮ್. ಸೊ ಹಾಗಾದ್ರೆ ಇದರಲ್ಲಿ 2 ಕಪ್ ನೀರು 2 ಕಪ್ ಫುಲ್. ಓಕೆ, ಸೊ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಇರುತ್ತೆ ಅದರ ಡಬಲ್ ಹಾಕುದಾ? ಓಕೆ, ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ. ಯಾಕಂದ್ರೆ ನಾವು ಕೂರ್ಮಕ್ಕೆ ಇಲ್ಲದ ಬೇತೆ ಸೈಡ್ ಡಿಶ್ಗೆ ಹಾಕೊಂಡಿರ್ತೇವಲ್ಲ, ಉಪ್ಪು ಮಸಾಲದಲ್ಲಿ ಇರ್ತದಲ್ಲ, ತುಪ್ಪ ಕೂಡ ಸ್ವಲ್ಪ ಆಡ್ ಆನ್ ಟೇಸ್ಟ್ ಕೊಡುತ್ತೆ. ಹೌದು, ಇದೊಂದು ಚೂರಿಗ ಕುದಿ ಬರಲಿ. ಈಗ ಒಂದು ಕುದಿ ಬರುವಾಗ ನಾವು ಬಂದ್ ಮಾಡ್ಕೊಳ್ಬೇಕು. ಅದರ ಮುಚ್ಕೊಳ್ಳುವ. ಹೌದು. ಸೊ ಇದು ಕೂಡ ಇಷ್ಟು ವಿಸಿಲ್ ಬರಬೇಕಂತ ಏನಾದರೂ ಇದೆ? ಇದು ಹೌದು. ಓಕೆ, 1 ವಿಸಿಲ್ ಸಾಕು. ಹಾಗೆ ಚೂರು ಹೆಚ್ಚು ಕಮ್ಮಿ ಆದ್ರೂ 2 ವಿಸಿಲ್, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು. ಓಕೆ ಓಕೆ, ಸೊ ಕ್ಲೋಸ್ ಮಾಡೋದಾ? ವಿಸಿಲ್ ಹಾಕಿ ಬಿಡಿ. ಸೊ ಬೇಸಿಕಲಿ 1 ರಿಂದ 2 ವಿಸಿಲ್ ಬಂದ್ರೆ ಸಾಕಾಗುತ್ತಲ್ವಾ? ಬೇಸಿಕಲಿ ಈ ರೈಸ್ ಐಟಮ್ಸ್ಗಳು ಈ ಬ್ಯಾಂಗ್ಳೂರ್ ಕಡೆ ಆ ಕಡೆ ಎಲ್ಲ ಬೇರೆ ಬೇರೆ ರೈಸ್ ಇರುತ್ತೆ, ಟೊಮೆಟೊ ರೈಸ್, ಹೌದು, ಬೇರೆ ಬೇರೆ ರೈಸ್ ಅಲ್ಲೇ ಐಟಮ್ಸ್ ಮಾಡ್ತಾರೆ. ಹೌದು, ಕರೆಕ್ಟ್. ಅಂದ್ರೆ ಸ್ಪೆಸಿಫಿಕಲಿ ಕೆಲವೊಂದು ಪ್ಲೇಸಸ್ ಗಳಲ್ಲಿ ಈ ರೈಸ್ ಐಟಮ್ಸ್ ಗಳು ಫೇಮಸ್ ಆಗಿರುತ್ತೆ. ಹೌದು, ಹಾಗಿರುವಾಗ ಬೇರೆ ಬೇರೆ ರೀತಿಯ ರೈಸಸ್ ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಹೌದು, ಮಾಡ್ತಾ ಇರ್ತೇವೆ. ಹೌದು, ಎಕ್ಸಾಕ್ಟ್ಲಿ. ಸೊ ನನಗೆ ಅನಿಸುತ್ತೆ ಸಾಕಲ್ಲ, ರೆಡಿ ಆಗಿದೆ. ಈಗ ಆಫ್ ಮಾಡ್ಕೊಳ್ಳುವ. ಸ್ವಲ್ಪ ತಣ್ಣಗಾಗ್ಲಿಕ್ಕೂ ಟೈಮ್ ಬೇಕು. ಸ್ವಲ್ಪ ಒಂದು 5 ನಿಮಿಷ ಆದ್ರೂ ಟೈಮ್ ಬೇಕು. ಈ ಕರಾವಳಿ ಕಡೆಯಲ್ಲೆಲ್ಲ ಈ ರೀತಿ ರೈಸಸ್ ಗಳು ಸ್ವಲ್ಪ ಮಾಡೋದು ರೇರ್ ಅಂತ ಕಾಣುತ್ತೆ. ರೇರ್, ಅದೇ ರೆಸ್ಟೋರೆಂಟ್ ಅಲ್ಲೆಲ್ಲ ಜಾಸ್ತಿ ಮಾಡಿ ತೋರಿಸ್ತಾರೆ. ಹಾಗಾಗಿ ನಾನು ಮೇನ್ಲಿ ನೋಡ್ಲಿಕ್ಕೆ ವೀಕ್ಷಕರಿಗೆ ಡಿಶ್ ಸಿಂಪಲ್ ಅಂತ ಆಗ್ಬೋದು, ನಾವು ಮನೇಲಿ ಮಾಡೋದು ಕಮ್ಮಿ. ಅದೇ ಹೋಗಿ ರೆಸ್ಟೋರೆಂಟ್ ಅಲ್ಲ ನಾವು ಎಲ್ಲರೂ ಹೊರಗೆ ತಿಂತೇವೆ. ಮಾಡೋದಾದ್ರೆ ಏನಾದ್ರೂ ಫ್ರೈಡ್ ರೈಸ್, ಬಿರಿಯಾನಿ ರೈಸ್ ಅದು ಮಾಡ್ತೇವೆ. ಹೌದು, ಬಟ್ ಇದು ಸ್ವಲ್ಪ ಹೆಲ್ದಿ ಇರುತ್ತೆ. ಹಾಗೆ ಅದಕ್ಕೆ ನಾವು ಅದನ್ನೇ ಮನೆಯಲ್ಲೇ ಮಾಡ್ಕೊಂಡು ಟೇಸ್ಟಿಯಾಗಿ ಆರಾಮಾಗಿ ತಿನ್ಬೋದಲ್ಲ ಅಂತ ಹೇಳಿ ಈ ಎಪಿಸೋಡ್ ಅಲ್ಲಿ ಮಾಡಿ ತೋರಿಸಿದ್ದೆ. ವೆರಿ ನೈಸ್, ಸೂಪರ್. ಸೊ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡುವ. ಹೌದು. ಸೊ ಫೈನಲಿ ತಣ್ಣಗಾಗಿದೆ. ಹೌದು. ಈಗ ಹೇಗೆ ರೆಡಿ ಆಗಿದೆ ಅಂತ ನೋಡ್ಕೊಳ್ಳುವ ಒಮ್ಮೆ. ಓಕೆ, ಕರೆಕ್ಟ್ ಆಗಿದೆ ಅಲ್ವಾ? ಹಾ, ಕರೆಕ್ಟ್ ಆಗಿದೆ. ಸ್ವಲ್ಪ ಮಿಕ್ಸ್ ಮಾಡುವ. ಕರೆಕ್ಟ್ ಆಗಿದೆ ಈಗ. ಓಕೆ, ನಾವು ಆಗ ಹೇಳಿದಾಗೆ ನೀರಿನ ಅಳತೆ ಕರೆಕ್ಟ್ ಹಾಕಿದ್ರೆ ಹೀಗೆ ಬಿಡಿ ಬಿಡಿಯಾಗಿ ರೈಸ್ ಬರುತ್ತೆ. ಅಂದ್ರೆ ಮುದ್ದೆ ಅದರದ್ದು ಟೇಸ್ಟ್ ಹೋಗ್ತದೆ, ಇದು ಹೋಗ್ತದೆ. ಓಕೆ, ಈಗ ನಮ್ದು ಜೀರಾ ರೈಸ್ ರೆಡಿ ಆಗಿದೆ. ಈಗ ಸರ್ವಿಂಗ್ ಮಾಡ್ಕೊಳ್ಳೋಣ ನಾವು. ಓಕೆ, ಫೈನ್. ಸೊ ಇವನ್ ರೆಸ್ಟೋರೆಂಟ್ ಸ್ಟೈಲ್ ಅಂತ ಹೇಳುವಾಗ ಅದನ್ನು ಸರ್ವ್ ಮಾಡ್ಕೊಳ್ಳೋ ಸ್ಟೈಲು ಚೆನ್ನಾಗಿರ್ಬೇಕಲ್ವಾ? ಸ್ವಲ್ಪ ಚೆನ್ನಾಗಿರ್ಬೇಕು. ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅದನ್ನು ಸರ್ವ್ ಮಾಡ್ಕೊಳ್ಳುವ. ಓಕೆ ಓಕೆ, ಫೈನ್. ನಮ್ಮ ಮನೆಯಲ್ಲೇ ತಯಾರಿಸಿದಂತ ರೆಸ್ಟೋರೆಂಟ್ ಸ್ಟೈಲ್ ಜೀರಾ ರೈಸ್ ರೆಡಿ ಅಲ್ವಾ? ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಫೈನಲಿ ಜೀರಾ ರೈಸ್ ಅಂತೂ ರೆಡಿ ಆಗಿದೆ. ಎಲ್ಲ ರೀತಿಯ ರೈಸ್ಗಳ ಟೇಸ್ಟನ್ನು ನಾವು ನೋಡಿರ್ತೇವೆ, ಬಟ್ ಮನೇಲಿ ಮಾಡ್ಕೊಳ್ಳೋ ವಿಧಾನ ನಮ್ಗೆ ಕೆಲವರಿಗೆ ಗೊತ್ತಿರಲ್ಲ. ಸೊ ಜೀರಾ ರೈಸನ್ನು ಮಾಡ್ಕೊಳ್ಳೋದು ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಜೀರಾ ರೈಸ್ ತಯಾರಿಸುವ ವಿಧಾನ: ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಚಕ್ಕೆ, ಲವಂಗ, ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಜೀರಿಗೆ, ಹಸಿಮೆಣಸು ಹಾಕಿ ಹುರಿಯಿರಿ. ನಂತರ ಬೆಳ್ತಿಗೆ ಅಕ್ಕಿಯನ್ನು ಹುರಿಯಿರಿ. ಬಳಿಕ ಅಕ್ಕಿಯ 2 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಜೀರಾ ರೈಸ್
ವೆಜ್ ಕೂರ್ಮಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್, ಸೊ ಫೈನಲಿ 2 ಸ್ಪೆಷಲ್ ಡಿಶಸ್ಗಳು ರೆಡಿ ಮಾಡಿ ಕೊಟ್ಟಿದ್ದೀರಾ. ಸೊ ಟೇಸ್ಟ್ ನೋಡುವ ಹಾಗಾದ್ರೆ ಅಲ್ವಾ? ಸೊ ನೀವು ಹೇಳಿದ್ರಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಈ ಟೇಸ್ಟ್ ಅಂತ ಹೇಳಿ. ಸೊ ತಕೊಳ್ಳಿ ಮೇಡಮ್, ನೀವು ಕೂಡ ಫಸ್ಟ್ ಆಫ್ ಆಲ್ ನೀವು ಟೇಸ್ಟ್ ಮಾಡಿ ಹೇಳಿ. ಖಂಡಿತ ಖಂಡಿತ. ನಮಗೆ ಟೇಸ್ಟ್ ರುಚಿ ಅದರಲ್ಲಿ ನಾವು ಮಾಡಿ ತೋರಿಸಿದ್ದೇವೆ. ಫಸ್ಟ್ ಟೇಸ್ಟ್ಗಿಂತ ನಂಗೆ ಇದು ಅರೋಮಾ ಅಂತೂ ತುಂಬಾ ಖುಷಿ ಆಯ್ತಲ್ವಾ? ವೆರಿ ನೈಸ್. ಆಹಾ, ಹೇಗೆ ಅನಿಸ್ತು? ಸೂಪರ್. ಉಪ್ಪು ಖಾರ ಅದರ ಕಂಪ್ಲೀಟ್ ಟೆಕ್ಸ್ಚರ್ ಕೂರ್ಮದಂತೂ ಸೂಪರ್ ಆಗಿದೆ. ಸೂಪರ್ ಆಗಿದೆ, ಹೌದು. ಸೊ ಜೀರಾ ರೈಸ್ ಜೊತೆ ಅಂತೂ ಚೆನ್ನಾಗಿ ಆಗ್ಬೋದು ಹೇಳ್ತೇನೆ ನಾನು, ಬಟ್ ಪರೋಟ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅದು. ಅಂಡ್ ಜೀರಾ ರೈಸ್ ಅಂತೂ ಚೆನ್ನಾಗಿ ಗರಿಗರಿಯಾಗಿ ನೀವು ಹೇಳಿದ್ರಿ, ಕರೆಕ್ಟ್ ಆಗಿ ಹದವಾದ ಪ್ರಮಾಣದ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಲ್ವಾ? ನೈಸ್, ವೆರಿ ನೈಸ್, ಓಕೆ, ಸೂಪರ್ ಆಗಿದೆ. ಅಂಡ್ ಇದು ಎರಡರ ಕಾಂಬಿನೇಷನ್ ಕೂಡ ಹಾಗೇನೆ ಚೆನ್ನಾಗಿ ಬರುತ್ತೆ ಅಲ್ವಾ? ಹೌದೌದು. ನೀವು ಕೂಡ ಟೇಸ್ಟ್ ನೋಡಿ. ಹಾ, ನಾನು ಟೇಸ್ಟ್ ಮಾಡಿದೆ. ನೀವು ಟೇಸ್ಟ್ ಮಾಡಿ ನನಗೆ ಅದರ ರುಚಿಯನ್ನು ಹೇಳಬೇಕು, ಆಗ ನಮ್ಮ ವೀಕ್ಷಕರಿಗೂ ಗೊತ್ತಾಗ್ತದೆ. ಸೂಪರ್. ಓಕೆ, ಥ್ಯಾಂಕ್ ಯು. ಕೂರ್ಮಾ ಪ್ಲಸ್ ಜೀರಾ ರೈಸ್ ಅದರ ಕಾಂಬಿನೇಷನ್ ಏನು ಟೇಸ್ಟ್ ಕೊಡುತ್ತೆ ನೋಡಿ, ಸಮ್ವಾಟ್ ಹೆಲ್ದಿ ಟೇಸ್ಟ್ ಕೊಡುತ್ತೆ. ನಾವು ಇದನ್ನೇ ಸೇಮ್ ಹೋಟೆಲಲ್ಲಿ ತಿಂದಿರ್ತೇವೆ, ಅದು ಏನೋ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ, ಬಟ್ ಇದು ಏನಿದೆ ಇನ್ನು ನಾವು ತಿನ್ನುವ ಅಂತ ಮನಸ್ಸು ಹೇಳ್ತದೆ ಅಲ್ವಾ? ಬಟ್ ಸಖತ್ತಾಗಿದೆ, ಖುಷಿ ಆಯ್ತು, ಹೆಲ್ದಿ ಫೀಲ್ ಕೊಡ್ತಾ ಹೇಳಿದಲ್ವಾ? ಟೇಸ್ಟ್ ಅಂತೂ ಚೆನ್ನಾಗಿದೆ, ನಮ್ಮ ವೀಕ್ಷಕರಂತೂ ಟ್ರೈ ಮಾಡಲೇಬೇಕು. ಮಾಡೇ ಮಾಡ್ತಾರೆ, ಖಂಡಿತ ಖಂಡಿತ. ಸೂಪರ್ ಆಗಿದೆ, ಈಸಿ ಆಗಿದೆ ಕೂಡ, ಟೇಸ್ಟ್ ಅಂತೂ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನಿಸ್ತು ಮ್ಯಾಮ್ ನಮ್ಮ ಅಡುಗೆ ಮನೆಯಲ್ಲಿ? ಹಾ, ನನಗೆ ತುಂಬಾ ಅಂದ್ರೆ ಇಲ್ಲಿ ಬಂದ ಮೇಲೆ ನನಗಂತೂ ನಾನು ಆಗಲೇ ನಿಮ್ಗೆ ತಿಳಿಸಿದ್ದೇನೆ, ನಮ್ಮ ಟಿವಿ ತಂಡದವರಿಗಂತೂ ನಾನು ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಕೊಟ್ಟು ಹೊರಗಿನಲ್ಲೂ ನಾನೊಂಚೂರು ಜನರಿಗೆ ನನ್ನ ಕುಕಿಂಗ್ ಬಗ್ಗೆ ಗೊತ್ತಾಗಿದೆ. ಇನ್ನು ನಾವು ಅವಕಾಶ ಕೊಟ್ಟರು ನಾನು ಸಂತೋಷವಾಗಿ ಬರ್ತೇನೆ ಅಂತ ಹೇಳಿ ಧನ್ಯವಾದ ನಾನು ಹೇಳ್ತಾ ಇದ್ದೇನೆ. ನಿಮಗೆ ಕೂಡ ತುಂಬಾನೇ ಥ್ಯಾಂಕ್ಸ್, ಯಾಕಂತ ಹೇಳಿದ್ರೆ ನಿಮ್ಮದೇ ಅಡಿಗೆ ಮನೆ ಅಂತ ಯೋಚಿಸ್ಕೊಂಡು ಯಾವಾಗಲೂ ಬರ್ತಾ ಇರ್ತೀರಾ. ಅಂಡ್ ಇವತ್ತಿನ ರೆಸಿಪಿ ಅಂತೂ ನಮ್ಗೆ ಕೂಡ ಖುಷಿ ಆಯ್ತು. ಸೊ ಹಾಗಿರುವಾಗ ಮ್ಯಾಮ್ ನಮ್ಮ ಅಡಿಗೆ ಮನೆಗೆ ಬಂದ್ರಿ, ಯಾವಾಗ್ಲೂ ನಿಮ್ಗೆ ಇನ್ವೈಟ್ ಖಂಡಿತವಾಗ್ಲೂ ಇದೆ. ಸೊ ಅದರ ಜೊತೆಗೆ ನಿಮ್ಗೆ ಗೊತ್ತೇ ಇದೆ, ನಾನು ಆಗ್ಲೇ ಹೇಳಿದೆ, ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಬೆಸ್ಟ್ ಆಯಿಲ್, ನಿಮ್ಮೆಲ್ಲ ಹೊಸ ಹೊಸ ರೆಸಿಪಿಗಳಲ್ಲಿ ಇದನ್ನೇ ಯೂಸ್ ಮಾಡಿ. ಓಕೆ. ಅಂಡ್ ಸನ್ ಪ್ರೀಮಿಯಂ ಅವರ ನ್ಯೂ ಪ್ರಾಡಕ್ಟ್ ದಟ್ ಇಸ್ ಸನ್ ಪ್ರೀಮಿಯಂ ಗೋಧಿ ಹಿಟ್ಟು, ಸನ್ ಪ್ರೀಮಿಯಂ ಆಟ, ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಧನ್ಯವಾದಗಳು. ಅಂಡ್ ನಾನು ಆಗ್ಲೇ ಹೇಳಿದೆ, ನೀವು ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ಸೊ ಬ್ಯೂಟಿಫುಲ್ ಮಾಡ್ಲಿಕ್ಕೆ ಯಾವಾಗ್ಲೂ ನಮ್ಮ ಜೊತೆಗೆ ಸಪೋರ್ಟ್ ಕೊಡ್ತಾ ಇದೆ ಶಶಿ ಸೋಪ್ ಅವರ ಬ್ಯೂಟಿ ಸೋಪ್ ಕೂಡ ಬಂದಿದೆ. ಸೊ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಅಂಡ್ ಫುಲ್ ಫ್ಯಾಮಿಲಿ ಹೆಲ್ದಿ ಆಗಿರ್ಲಿಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಆರೋಗ್ಯಭರಿತವಾದಂತಹ 2 ಸೂಪರ್ ರೆಸಿಪಿಯನ್ನು ನಾವು ಕಲ್ತ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಹೊಸದಾದಂತಹ ಗೆಸ್ಟ್ ಯಾರಾದರೂ ಇರ್ತಾರೆ, ಹೊಸದಾದಂತಹ ರುಚಿಗಳನ್ನು ಇಟ್ಕೊಂಡು ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಅಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.